ಮಾನ್ಯ ಶಾಸಕರಾದಂಥ ನೆಚ್ಚಿನ ಶಾಸಕ ಸನ್ಮಾನ್ಯ ಯು ಟಿ ಖಾದರ್ ಅವರ ಅನುದಾನದಿಂದ ತೌಳೂಳಿ ಕ್ರಾಸಲ್ಲಿ ತೌಳೂಳಿ ಕ್ರಾಸ್ ಜಂಕ್ಷನಲ್ಲಿ ಒಂದು ರಿಕ್ಷಾ ಪಾರ್ಕ್ ಶಂಕುಸ್ಥಾಪನೆಗೆ ಆಗಮಿಸಿದಂಥ ನಮ್ಮ ನೆಚ್ಚಿನ ಆತ್ಮೀಯರಾದಂಥ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಶೈಲಾಜಿ ಶೆಟ್ಟಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮೆಲ್ಲರಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಾಯಕಿಯು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಮಮತಾ ಗಟ್ಟಿಯವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ನಮ್ಮ ಕಾರ್ಮಿಕ ಘಟಕದ ಅಸಂಘಟಿತ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಂಥ ಅಬ್ಬಾಸ್ ಅಲಿ ಅವರನ್ನು ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹಿರಿಯರು ರಾಜ್ಯ SC/ST ಘಟಕದ ಉಪಾಧ್ಯಕ್ಷರಾದಂಥ ಶ್ರೀಯುತ ಪದ್ಮನಾಭರವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಾಯಕರು ಹಾಗೂ ಗ್ರಾಮ ಪಂಚಾಯತ್ ನರಿಗಾನ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಸಿದ್ದಿಕ್ ಪಾರೆ ಅವರಿಗೂ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಂಚಾಯತಿನ ಉಪಾಧ್ಯಕ್ಷರು ಮುಡಿಪು ಬ್ಲಾಕ್ನ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಯುತ ನವಾಜ್ರವರಿಗೂ ಈ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ವಲಯ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ನಮ್ಮ ನಾಯಕರು ಹಿರಿಯರು ಆದಂಥ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಸೇರಿದಂಥ ಎಲ್ಲ ಪಂಚಾಯತ್ ಸದಸ್ಯರಿಗೂ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಎಲ್ಲ ಸಾರ್ವಜನಿಕರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ರಿಕ್ಷಾ ಚಾಲಕರಿಗೂ ಎಲ್ಲರಿಗೂ ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಅಧ್ಯಕ್ಷರಿಗೂ ಹೇಳಿದ್ದೇನೆ. ಬಹಳಷ್ಟು ವರ್ಷಗಳ ಬೇಡಿಕೆ ಇಟ್ಟಂಥ ಈ ಒಂದು ನರಿಂಗಾನ ಜಂಕ್ಷನ್ನಲ್ಲಿ ರಿಕ್ಷಾ ಪಾರ್ಕ್ ಆಗಬೇಕು ಎನ್ನುವಂಥ ಒಂದು ಬೇಡಿಕೆ ಇತ್ತು. ಆ ಬೇಡಿಕೆಯನ್ನು ಮನಗಂಡು ನಮ್ಮ ಎಲ್ಲ ಗ್ರಾಮ ಪಂಚಾಯತಿನ ನಾಯಕರುಗಳ, ನಮ್ಮ ಪಕ್ಷದ ವಲಯಾಧ್ಯಕ್ಷರು ಸಿದ್ದಿಕ್ ಪಾರೆಯವರು, ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಎಲ್ಲರ ಸರ್ವರ ಸಹಕಾರದ ಮೇರೆಗೆ, ನಮ್ಮೆಲ್ಲರ ಕೋರಿಕೆಯ ಮೇರೆಗೆ ಮಾನ್ಯ ಶಾಸಕರು ಅವರ ಅನುದಾನದಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಅತ್ಯುತ್ತಮವಾದಂಥ ರಿಕ್ಷಾ ಪಾರ್ಕನ್ನು ಮಾಡಬೇಕು ಅಂತೇಳಿ ಇವತ್ತು ನಾವೊಂದು ಕಾರ್ಯಕ್ರಮದ ಶಿಲಾನ್ಯಾಸಕ್ಕೆ ಆಗಮಿಸಿದ್ದೇವೆ. ಈಗಾಗಲೇ ಈ ಒಂದು ಕೊರೋನಾ ಸಂಕಷ್ಟದಲ್ಲಿ ರಿಕ್ಷಾ ಚಾಲಕರು ಕೂಡ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅವರ ಪರವಾಗಿ ಕೂಡ ಶಾಸಕರು ಇವತ್ತು ಸರ್ಕಾರದ ಗಮನವನ್ನು ಕೂಡ ತಂದಿದ್ದಾರೆ. ಅವರಿಗೂ ಕೂಡ ಅತ್ಯುತ್ತಮ ಎಲ್ಲ ರೀತಿಯ ಸಹಕಾರಗಳು ಸರ್ಕಾರದ ಮಟ್ಟದಲ್ಲಿ ಸಿಗಬೇಕು ಎನ್ನುವಂಥ ನೆಲೆಯಲ್ಲಿ ಇವತ್ತು ಅವರಿಗೆ ಅವರ ರಿಕ್ಷಾ ಪಾರ್ಕ್ ವಿಶ್ರಾಂತಿ ಪಡೀಲಿಕ್ಕಿರ್ಬೋದು, ಬೇರೆ ಬೇರೆ ಕಡೆ ಹೋಗಿ ನಮ್ಮ ಈ ಭಾಗದ ಜನರಿಗೂ ಕೂಡ ಒಂದೇ ಕಡೆ ಒಂದು ರಿಕ್ಷಾ ಪಾರ್ಕು ನಿಂತರೆ ಈ ಜಾಗಕ್ಕೆ ಬಂದು ಇವತ್ತು ಹತ್ತಿರ ಗ್ರಾಮ ಪಂಚಾಯತ್ ಇದೆ, ಎಲ್ಲವೂ ಕೂಡ ಈ ಒಂದು ಜಂಕ್ಷನಲ್ಲಿ ಇರುವ ಕಾರಣ ಈ ಒಂದು ಪ್ರದೇಶ ಅತ್ಯುತ್ತಮವಾಗಿದೆ. ಅದಕ್ಕಾಗಿ ಈ ಜಾಗವನ್ನೇ ಆಯ್ಕೆ ಮಾಡಿಕೊಂಡು ರಿಕ್ಷಾದವರು ಏನು ಬೇಡಿಕೆಯನ್ನು ಇಟ್ಟಿದ್ದಾರೋ ಅದನ್ನು ಮನಗಂಡು ನಮ್ಮ ಶಾಸಕರು ಕೂಡ, ನಮ್ಮ ಪಂಚಾಯತಿನವರು ಕೂಡ ಈ ಜಾಗವನ್ನೇ ಇಲ್ಲಿ ರಿಕ್ಷಾ ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ನಾನು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರಿಗೆ ರಿಕ್ಷಾ ಪಾರ್ಕ್ ಚಾಲಕರ ಪರವಾಗಿ, ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇದಕ್ಕೆ ಸ್ಥಳದಾನವನ್ನು ನೀಡಿ ಅತ್ಯುತ್ತಮ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಸರ್ವರಿಗೂ ಕೂಡ ವಂದಿಸಿ, ಈಗಾಗಲೇ ನಮ್ಮ ಎಲ್ಲರ ಒಂದು ಬೇಡಿಕೆ ಇದೆ. ಈ ಭಾಗದಲ್ಲಿ ಇವತ್ತು ಬಹಳಷ್ಟು ಅಭಿವೃದ್ಧಿಗೊಂಡಿದೆ.
ಈ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು, ರಸ್ತೆಗಳಿರ್ಬೋದು, ಆರೋಗ್ಯ ಇರ್ಬೋದು, ಶಾಲೆ ಇರ್ಬೋದು, ಎಲ್ಲ ನೆಲೆಯಲ್ಲಿ ಕೂಡ ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ ಇವತ್ತು ಅಭಿವೃದ್ಧಿಗೊಂಡಿದೆ. ಈ ಭಾಗದ ಜನತೆ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ನಲ್ಲಿ 17 ಕೂಡ ನಮ್ಮದೇ ಪಕ್ಷದ ಸದಸ್ಯರು ಬರುವಂಥ ಒಂದು ಆಯ್ಕೆಯನ್ನು ಈ ಭಾಗದ ಜನತೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಗ್ರಾಮಸ್ಥರಿಗೆ ಕೂಡ ನಾನು ಅಭಿನಂದಿಸಿ, ಮುಂದಿನ ದಿನದಲ್ಲಿ ನರಿಂಗಾನ ಗ್ರಾಮ ಬಹಳಷ್ಟು ಅಭಿವೃದ್ಧಿಗೊಳ್ಳುತ್ತದೆ. ಈಗಾಗಲೇ ಶಾಸಕರು ಮೊನ್ನೆ ಹೇಳಿದ್ದಾರೆ, ಇನ್ನು ಏನೆಲ್ಲ ನಮ್ಮದು ಆರೋಗ್ಯ ಕೇಂದ್ರವು ಕೂಡ ಈ ಭಾಗದಲ್ಲಿ ಆಗಬೇಕಿದೆ. ಅದಕ್ಕೂ ಕೂಡ ನಮ್ಮ ಶಾಸಕರು ಈಗಾಗಲೇ ಅನುದಾನವನ್ನು ಮುಂದಿನ ದಿನದಲ್ಲಿ ಇಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಬಹುಶಃ ಪ್ರತಿಯೊಂದು ಕೂಡ ನಮ್ಮ ಗ್ರಾಮದ ಏನೇನು ಬೇಡಿಕೆ ಉಂಟು, ಉಳ್ಳಾಲ ತಾಲೂಕು ರಚನೆ ಆದಮೇಲೆ ಮೊನ್ನೆ ಅವರು ಹೇಳಿದ ಹಾಗೆ ಇನ್ನೂ ಕೂಡ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ನಮ್ಮ ನರಿಂಗಾನದಲ್ಲಿ ಆಗಲಿಕ್ಕಿದೆ. ಆ ಒಂದು ನೆಲೆಯಲ್ಲಿ ನರಿಂಗಾನ ಗ್ರಾಮ ಇನ್ನು ನಾವೆಲ್ಲರೂ ಕಂಡ ಹಾಗೆ ಬಹಳಷ್ಟು ಅಭಿವೃದ್ಧಿ ಪಥಕ್ಕೆ ಹೋಗ್ತದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇದಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಪ್ರದೇಶಾಭಿವೃದ್ಧಿ ಯೋಜನೆಯ ನಮ್ಮ ನೆಚ್ಚಿನ ಶಾಸಕರಾದ UT ಖಾದರ್ ಅವರ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಮಾಡುವಂಥ ಈ ರಿಕ್ಷಾ ಪಾರ್ಕ್, ಇದರ ಶಂಕುಸ್ಥಾಪನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪಂಚಾಯತ್ ಅಧ್ಯಕ್ಷರಾದ ಶೈಲಜಾ ಶೆಟ್ಟಿಯವರೇ, ಈ ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಡುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಮಮತಾ ಗಟ್ಟಿಯವರೇ, ತಾಲೂಕು ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದಂಥ ಅಬ್ಬಾಸ್ ಅಲಿಯವರೇ, ಪಂಚಾಯತ್ ಉಪಾಧ್ಯಕ್ಷರಾದಂಥ ನವಾಜ್ರವರೇ, ಪದ್ಮನಾಭ ಲಿಂಗಾಣ್ರವರೇ, ಚಂದ್ರಾಸ್ ಶೆಟ್ಟಿ ಮೋರ್ಲರವರೇ, ಮುರಳೀಧರ್ ಶೆಟ್ಟಿಯವರೇ, ವಲಯ ಅಧ್ಯಕ್ಷರಾದಂಥ ಹನೀಫ್ ಚಂದಹಿತುಳರವರೇ, ಹಾಗೂ ಎಲ್ಲ ಪಂಚಾಯತಿನ ಎಲ್ಲ ಸದಸ್ಯರುಗಳೇ, ಹಾಗೂ ರಿಕ್ಷಾ ಚಾಲಕ ಮಾಲಕರೇ, ಮಾಧ್ಯಮ ಮಿತ್ರರೇ, ತುರ್ತಾಗಿ ನಿನ್ನೆ ಶಾಸಕರು ನಮ್ಮಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗನೆ ಈ ರಿಕ್ಷಾ ನಿಲ್ದಾಣ ಆಗಬೇಕು ಅಂತ ಹೇಳಿ ಸೂಚಿಸಿದ ಮೇರೆಗೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು ತುರ್ತಾಗಿ ಇಟ್ಕೊಂಡಿದ್ದೀವಿ. ಹಲವು ವರ್ಷಗಳ ಬೇಡಿಕೆ ಇದು, ಇಲ್ಲಿ ನಿಲ್ದಾಣ ಆಗಬೇಕು ಎಂಬುದು ಆಗಿತ್ತು. ಆದರೆ ಕೆಲವೊಂದು ವಿಚಾರಗಳಲ್ಲಿದು ಆಗಿರಲಿಲ್ಲ. ಶಾಸಕರು ಅದಕ್ಕೆ ತಮ್ಮ ಯೋಜನೆಯಲ್ಲಿ 5 ಲಕ್ಷ ರೂಪಾಯಿ ನೀಡುವುದರ ಮೂಲಕ ಇದನ್ನು ನಮ್ಮ ಗ್ರಾಮದ ನಾಯಕರಾದಂಥ ಮುರಳೀಧರ್ ಶೆಟ್ಟಿಯವರಾಗಿರ್ಬೋದು, ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಎಲ್ಲರೂ ಪ್ರಯತ್ನಿಸುವುದರ ಮೂಲಕ ನಮ್ಮ ಈ ಮುಖ್ಯವಾದಂತಹ ನರಿಂಗಾಣ ಗ್ರಾಮದ ಮುಖ್ಯವಾದಂಥ ಒಂದು ಜಂಕ್ಷನ್ ತೌಡುಗುಳಿ ಕ್ರಾಸ್ ಎಂಬುದು, ಇಲ್ಲಿ ಈ ರಿಕ್ಷಾ ನಿಲ್ದಾಣವನ್ನು ರಚಿಸುವುದರ ಮೂಲಕ ಈ ಊರಿನವರ ಹಾಗೂ ರಿಕ್ಷಾ ಚಾಲಕ ಮಾಲಕರ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನರಿಂಗಾಣದ ಮಟ್ಟಿಗೆ ಹೇಳುವುದಾದರೆ, ಈಗಾಗಲೇ ನಮ್ಮ ಮಮತಾ ಗಟ್ಟಿಯವರು ಹೇಳಿದರು 17ಕ್ಕೆ 17 ಕಾಂಗ್ರೆಸ್ ಪಕ್ಷವನ್ನು ತಂದಿದ್ದಾರೆ ಅಂತ. ಖಂಡಿತವಾಗಿಯೂ 17ಕ್ಕೆ 17 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ವಿಜಯ ಗಳಿಸಲಿಕ್ಕೆ ಕಾರಣ ನಮ್ಮ ಶಾಸಕರು ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ, ಕರ್ನಾಟಕ ಮತ್ತು ಕರ್ನಾಟಕದ ಕಡೆಯ ಗ್ರಾಮ ಬಂಟ್ವಾಳ ತಾಲೂಕಿನ ಕಡೆಯ ಗ್ರಾಮ, ಈ ಗ್ರಾಮ ಕುಗ್ರಾಮವಾಗಿ ಹಿಂದುಳಿದ ಪ್ರದೇಶ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ನಮಗೆ ಶಾಸಕರಾಗಿ UT ಖಾದರ್ ಅವರು ಬಂದ ನಂತರ ಈ ಗ್ರಾಮದ ಚಿತ್ರಣವೇ ಬದಲಾಗಿದೆ ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ, ಕಳ್ಳರಕೋಡಿಯಿಂದ ನೆತ್ತಲಪದ ರಸ್ತೆ ಇರ್ಬೋದು, ಅಥವಾ ಎಲ್ಲ ವಾರ್ಡ್ಗಳಲ್ಲಿರುವ ರಸ್ತೆಗಳಿರ್ಬೋದು, ಹಾಗೂ ಪಂಚಾಯತ್ ಕಟ್ಟಡಗಳಿರ್ಬೋದು, ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು, ನಾವು ಏನು ಬೇಡಿಕೆ ಇಟ್ಟಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಕೊಟ್ಟು ಯಾವ ಥರ ಕೊಡ್ತಾರೆ ಅಂದರೆ, ನಾವು ಒಂದು ವಿಷಯ ಹೇಳುವಾಗ ನಾವೊಂದು ಬೇಡಿಕೆ ಇಟ್ಟರೆ ಅವರು ಅದು ಮಾತ್ರ ಆಗುವುದಿಲ್ಲ, ಅದಕ್ಕಿಂತ ಅದರ ನಂತರದ ರಸ್ತೆ ಆಗಬೇಕು ಅಂತೇಳಿ ಅವರೇ ನೆನಪಿಸಿಕೊಂಡು ಮಾಡುವಂಥ ಒಬ್ಬ ಶಾಸಕರು ಅವರು. ಈ ಸಂದರ್ಭದಲ್ಲಿ ನಮಗೆ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದರೆ, ಅಂಥ ಒಬ್ಬ ಶಾಸಕರು ನಮಗೆ ಸಿಕ್ಕಿ ನಮ್ಮ ಗ್ರಾಮದ ಅಭಿವೃದ್ಧಿ ಆಗುವುದರ ಮೂಲಕ ನಮ್ಮ ಗ್ರಾಮದ ಜನತೆ ಮತ್ತು ಪಂಚಾಯತ್ ಸದಸ್ಯರಿಗೆ ಇದೊಂದು ಬಲ ಅಂತ ಹೇಳಬೇಕು. ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಈಗಾಗಲೇ ಮಾಜಿಯಾಗಿದ್ದಾರೆ, ಅವರು ಹೆಚ್ಚಿನ ಅನುದಾನಗಳನ್ನು ಕೊಡುವುದರ ಮೂಲಕ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಇವತ್ತು ಹೇಳಬೇಕು ಅಂತ ಹೇಳಿದರೆ, ನಮ್ಮ ಗ್ರಾಮದ 17 ಜನ ಸದಸ್ಯರು ಒಬ್ಬರಿಗೊಬ್ಬರು
ಸಹಕಾರಗಳ ಮೂಲಕ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಮ ವಲಯ ಸಮಿತಿ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಆಗಿರ್ಬೋದು, ಒಗ್ಗಟ್ಟಿನಿಂದ ಪ್ರತಿಯೊಂದು ಕೆಲಸಗಳನ್ನು ಮಾಡೋದ್ರ ಮೂಲಕ ಈ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೇವೆ. ಈ ಒಗ್ಗಟ್ಟಿಗೆ ಜನತೆಯ ಮತ್ತು ಪ್ರತಿಯೊಬ್ಬರ ಸಹಕಾರಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ಎಲ್ಲರನ್ನ ವಂದಿಸಿದ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೋಡುಗೋಳಿ ಕ್ರಾಸ್ ಬಳಿ ರಿಕ್ಷಾ ಪಾರ್ಕ್ ನಿಲ್ದಾಣಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ UT ಖಾದರ್ ಅವರ ಮಲೆನಾಡು ಪ್ರದೇಶ ಅಭಿವೃದ್ಧಿ ಇದರ ಅನುದಾನದಿಂದ 5 ಲಕ್ಷ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದಂತಹ ರಿಕ್ಷಾ ನಿಲ್ದಾಣಕ್ಕೆ ಒಂದು ಶಂಕುಸ್ಥಾಪನೆಗೆ ಆಗಮಿಸಿದಂತಹ ನಮ್ಮೆಲ್ಲರ ನಾಯಕಿಯು ಈ ಕ್ಷೇತ್ರದ ಜನಪ್ರಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಮಮತಾ ಗಟ್ಟಿಯವರೇ, ಅದೇ ರೀತಿ ಪಂಚಾಯತ್ ಅಧ್ಯಕ್ಷರಾದಂಥ ಶೈಲಜಾ ಶೆಟ್ಟಿರವರೇ, ಅದೇ ರೀತಿ ಮಾಜಿ ಅಧ್ಯಕ್ಷರು ಸಕ್ರಮ ಸಮಿತಿ ಮಾಜಿ ಅಧ್ಯಕ್ಷರಾದ ಸಿದ್ದಿಕ್ ಪಾರೆ ಅವರೇ, ವಲಯ ಅಧ್ಯಕ್ಷರಾದಂಥ ಹನೀಫ್ ಚಂದ್ರಪುರವರೇ, ಅಸಂಘಟಿತ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಅಬ್ಬಾಸ್ ಅಲಿ ಅವರೇ, ಅದೇ ರೀತಿ ಕರ್ನಾಟಕ ರಾಜ್ಯ SC/ST ಸೆಲ್ಲಿನ ಉಪಾಧ್ಯಕ್ಷರಾದಂಥ ಪದ್ಮನಾಭ ನರಿಗೌಡರವರೇ, ಚಂದ್ರ ಶೆಟ್ಟಿ ಮಾರ್ಲರವರೇ, ಅದೇ ರೀತಿ ಎಲ್ಲ ಪಂಚಾಯತ್ ಸದಸ್ಯರೇ, ಈ ಊರಿನ ಸಮಸ್ತ ನಾಗರಿಕರೇ, ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಬಹು ವರ್ಷದ ಬೇಡಿಕೆಯಾಗಿದೆ. ಈ ಒಂದು ಪರಿಸರದಲ್ಲಿ ಸುಸಜ್ಜಿತವಾದಂತಹ ಒಂದು ರಿಕ್ಷಾ ಪಾರ್ಕ್ ಮಾಡಬೇಕಾದಂತಹ ಬೇಡಿಕೆಯಾಗಿದೆ. ನಾವು ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿಕೊಂಡು ನಮ್ಮ ಕ್ಷೇತ್ರದ ಶಾಸಕರಾದಂಥ UT ಖಾದರ್ ಅವರಿಗೆ ಒಂದು ಮನವಿ ಸಲ್ಲಿಸಿದ ತಕ್ಷಣ ಅವರು ನಾನು ಖಂಡಿತವಾಗಿಯೂ 1 ವರ್ಷದ ಒಳಗಡೆ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಈಗಾಗಲೇ ಅವರು 2 ತಿಂಗಳಲ್ಲೇ ನಮಗೆ ಅನುದಾನ ಒದಗಿಸಿಕೊಟ್ಟು ಈಗ ಶಂಕುಸ್ಥಾಪನೆ ಮಾಡಲು ಅವರ ಒಂದು ಅನುಮೋದನೆಯನ್ನು ನಮಗೆ ನೀಡಿದ್ದಾರೆ. ಈ ಒಂದು ಗ್ರಾಮದಲ್ಲಿ ನಮಗೆ ಕಳೆದ ಚುನಾವಣೆಯಲ್ಲಿ 17 ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರನ್ನು ಆಯ್ಕೆ ಮಾಡಿ ಕಳಿಸಿದ ಜನರು ಅನೇಕ ನಿರೀಕ್ಷೆಯನ್ನು ನಮ್ಮ ಮೇಲೆ ಇಟ್ಟಿದ್ದಾರೆ. ನರಿಂಗಾನ ಗ್ರಾಮ ಪಂಚಾಯತ್ ಒಂದು ಅಭಿವೃದ್ಧಿ ಪಥದತ್ತ ಹೋಗಬೇಕು. ಈ ಒಂದು ಪಂಚಾಯತ್ನಲ್ಲಿ ಮೂಲಭೂತ ಸೌಕರ್ಯ ಆಗಿರ್ಬೋದು, ಇನ್ನಿತರ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಂಡು ಚರಂಡಿ ಆಗಿರಬಹುದು, ರಸ್ತೆ ಆಗಿರಬಹುದು, ಅಥವಾ ಬೀದಿ ದೀಪ, ರೇಷನ್ ಕಾರ್ಡಿನ ಸಮಸ್ಯೆ ಆಗಿರ್ಬೋದು, ಅನೇಕ ಸಮಸ್ಯೆಗಳು ಈ ಗ್ರಾಮ ಪಂಚಾಯತಿನಲ್ಲಿ ಇದ್ದು ಅದನ್ನೆಲ್ಲವನ್ನು ತೆಗೆದು ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕೆಂಬ ನಿರೀಕ್ಷೆಯನ್ನಿಟ್ಟು ನಮ್ಮನ್ನು ಆರಿಸಿ ಕಳಿಸಿದ್ದಾರೆ. ಇದು ನಮ್ಮ ಕರ್ತವ್ಯ ಅಂತ ನಾನು ಹೇಳುತ್ತೇನೆ. ನಮ್ಮ ಈ ಗ್ರಾಮದ ಪ್ರತಿಯೊಂದು ಜನರ ಸಮಸ್ಯೆಯನ್ನು ಪ್ರತಿಯೊಂದು ಸದಸ್ಯರು ಆಲಿಸಿಕೊಂಡು 5 ವರ್ಷದಲ್ಲಿ ಈ ಪಂಚಾಯತನ್ನು ಒಂದು ಕರ್ನಾಟಕ ರಾಜ್ಯದಲ್ಲೇ ಒಂದು ಅಭಿವೃದ್ಧಿಯ ಗ್ರಾಮ ಪಂಚಾಯತ್ ಮಾಡಲು ಕಟಿಬದ್ಧರಾಗಿದ್ದೇವೆ ಎಂದು ಈ ಮೂಲಕ ಹೇಳುತ್ತಾ ನಮ್ಮ ಈ ಒಂದು ಅನುದಾನವನ್ನು ಒದಗಿಸಿಕೊಂಡಂಥ ನಮ್ಮ ಶಾಸಕರಂತ UT ಖಾದರ್ ಅವರಿಗೆ ಎಲ್ಲರ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೂ ಕೂಡ ಈ ನಮ್ಮ ಗ್ರಾಮ ಪಂಚಾಯತ್ಗೆ ಅನೇಕ ಅನುದಾನಗಳನ್ನು ಅವರು ನೀಡಿದ್ದಾರೆ. ಮುಂದಕ್ಕೆ ಶಂಕುಸ್ಥಾಪನೆ ಆಗಲಿದೆ. ರಸ್ತೆ ಆಗಿರಬಹುದು ಅಥವಾ ಈ ಒಂದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ 1 ವರ್ಷದಲ್ಲೇ ಈಗಾಗಲೇ ಇಂಜಿನಿಯರ್ನವರೆಲ್ಲ ಬಂದು ಸರ್ವೆ ಆಗಿದೆ. 1 ವರ್ಷದೊಳಗಡೆ ಅದು ಕೂಡ ಆಗ್ಬೋದು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಆದರೆ ನಮ್ಮ ಗ್ರಾಮದ ಒಂದು 50% ಸಮಸ್ಯೆ ಪರಿಹಾರ ಆಗ್ಬೋದು ಅಂತ ಹೇಳ್ಬೋದು. ನೀರಿನ ಸಮಸ್ಯೆ ಕೂಡ ಅದನ್ನು ಕೂಡ ಈಗಾಗಲೇ ಸರ್ವೆ ಕೂಡ ನಡೀತಾ ಇದೆ. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಮತಾ ಗಟ್ಟಿರವರು ಅನೇಕ ಅನುದಾನವನ್ನು ತಮ್ಮ 5 ವರ್ಷದ ಅವಧಿಯಲ್ಲಿ ಗ್ರಾಮಕ್ಕೆ ಅವರಿಂದ ಆಗುವ ಅನೇಕ ಅನುದಾನವನ್ನು ನಮ್ಮ ಸರ್ಕಾರಿ ಪ್ರೌಢಶಾಲೆ ಮಂಟಪದ ಆಗಿರಬಹುದು, ಕಲ್ಲರಕೋಡಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕಲ್ಲರಕೋಡಿ ಆಗಿರಬಹುದು, ಇನ್ನಿತರ ಕಲ್ಮಿಂಜ ಶಾಲೆಗೆ ಇರಬಹುದು, ಅವರ ಅನುದಾನದಿಂದ ಹೆಚ್ಚಿನ ಹಣವನ್ನು ನಮ್ಮ ಗ್ರಾಮಕ್ಕೆ ಅವರು ನೀಡಿದ್ದಾರೆ. ಅದೇ ರೀತಿ ಐಮಾಸ್ಕ್ ಲೈಟ್ ಆಗಿರಬಹುದು, ಇನ್ನಿತರ ಸೇತುವೆ ಆಗಿರ್ಬೋದು, ಕಿಂಡಿ ಅಣೆಕಟ್ಟು ಆಗಿರ್ಬೋದು, ಅನೇಕ ಅನುದಾನವನ್ನು ಕೂಡ ಅವರು ಕೂಡ ನಮಗೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಯನ್ನು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ 2-3 ಕಡೆ ಸೇತುವೆಯನ್ನು ಕೂಡ ಈಗಾಗಲೇ ನಿರ್ಮಾಣ ಆಗಲಿದೆ ನಮ್ಮ ಗ್ರಾಮದಲ್ಲಿ 3 ಕಡೆ. ಅದಕ್ಕೆ ಕೂಡ ನಮ್ಮ ಶಾಸಕರು ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ, ಅದು ಕೂಡ ಆಗಲಿದೆ. ಹೀಗೆ ಅನೇಕ ಅಭಿವೃದ್ಧಿಯ ಕೆಲಸಗಳು ನಮ್ಮ ಗ್ರಾಮ ಪಂಚಾಯತಲ್ಲಿ ಇದರಲ್ಲಿ ಆಗಲಿಕ್ಕಿದೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಈ ಗ್ರಾಮದ ಸಮಸ್ತ ನಾಗರಿಕರಂತ ನಾನು ಹೇಳ್ತೇನೆ. ತಾವು ಆಯ್ಕೆ ಮಾಡಿದ್ದ ಒಂದು ಫಲವಾಗಿ ಇದರ ಒಂದು ನಮ್ಮ ಶಾಸಕರ ಜೊತೆ ಸೇರಿ ಅವರಿಗೆ ನಮ್ಮ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆ ಇದೆ ನಾನು ಪ್ರತಿಯೊಬ್ಬ ಸದಸ್ಯರವರ ಗಮನಕ್ಕೆ ತಂದು ಅವರದಕ್ಕೆ ಸ್ಪಂದನೆ ಕೊಡುವುದರಿಂದ ಈ ರೀತಿಯ ಅಭಿವೃದ್ಧಿ ಕೆಲಸ ಆಗಲಿಕ್ಕೆ ಸಾಧ್ಯ ಎಂದು ಹೇಳುತ್ತಾ ಮತ್ತೊಮ್ಮೆ ಬಂದಂತಹ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹುದಿನಗಳ ಬೇಡಿಕೆಯನ್ನು ಇವತ್ತು ನಮ್ಮ ಮಾಜಿ ಸಚಿವರು ಶಾಸಕರಾದಂಥ UT ಖಾದರ್ ಸರ್ ಅವರು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಮಮತಾ ಗಟ್ಟಿಯವರು, ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ
ಚಂದ್ರಸ್ಕರ್ಗೆ ನೆರವಿನಿಂದ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷ ಮುಖಂಡರಿಂದ ಇವತ್ತು ನಾವು ಶಿಲಾನ್ಯಾಸ ಮಾಡಿದ್ದೀವಿ. ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಕಾರ್ಯಕರ್ತರು ನರಿಂಗನ ಗ್ರಾಮಸ್ಥರಿಗೂ ರಿಕ್ಷಾ ಚಾಲಕ ಮಾಲಕರು ಒಂದೇ ವಾಕ್ಯದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ, ಧನ್ಯವಾದವನ್ನು ಸಲ್ಲಿಸ್ತೇನೆ.